ಮಾನ್ಯ ಕಾನೂನು ಮತ್ತು ಹೊಸದು ಸಚಿವರಿಗೆ ನನ್ನ ಪ್ರಶ್ನೆ ಇರುವಂತದ್ದು. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಅಧ್ಯಕ್ಷರೇ, ಮಾನ್ಯ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಉತ್ತರ ಕೊಟ್ಟಿದ್ದೀರಿ ಮಾನ್ಯ ಸಚಿವರೇ. ಕಾಪು ವಿಧಾನಸಭಾ ಕ್ಷೇತ್ರದ ಲೈಟ್ ಹೌಸ್ ಇದೆ. 1901ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ತುಂಬ ಹಿಸ್ಟೋರಿಕಲ್ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಕ್ಷೇತ್ರ. ಸಾವಿರಾರು ಜನ ಅಲ್ಲಿ ಪ್ರವಾಸಿಗರು ಡೈಲಿ ಬರ್ತಿದ್ದಾರೆ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ. ಮೊದಲ ಸರ್ಕಾರದ ಅವಧಿಯಲ್ಲಿ 5 ಕೋಟಿಯನ್ನು ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಅದಕ್ಕೆ ಯಾಕೋ ಅದು ತಡೆಯಾಗಿದೆ ಅಂತ ಕೇಳಿದ್ದೀನಿ. ಅಧಿಕಾರಿಗಳು ವಿಚಾರ ಮಾಡಿದಾಗ ಅನುದಾನ ಬಂದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇನ್ನೊಂದು, ಅಲ್ಲಿ ಬ್ಲೂ ಫ್ಲಾಗ್ ಅನ್ನುವಂಥದ್ದು ಇಡೀ ದೇಶದಲ್ಲಿ 12 ಜಾಗದಲ್ಲಿ ಇರ್ತಕ್ಕಂಥದ್ದು. ಅದು ಕಾಪು ಕ್ಷೇತ್ರದಲ್ಲಿ ಒಂದು ಕಡೆ ಇದೆ. ಹಾಗಾಗಿ ಅಲ್ಲಿ ಕೂಡ ತುಂಬ ಸಾವಿರಾರು ಜನ ಅಲ್ಲಿ ಪ್ರವಾಸಿಗಳು ಬರ್ತಾ ಇದ್ದಾರೆ. ಆಮೇಲೆ ಕೋಸ್ಟಲ್ ಟೂರಿಸಂ ಬಗ್ಗೆ ನನಗೆ ಗೊತ್ತಿದೆ, ಅಪಾರ ಕಳಕಳಿ ಇರುವಂಥವ್ರು ತಾವು. ಹಾಗಾಗಿ ಅಲ್ಲಿ ಅವರಿಗೆ ಮೂಲಭೂತ ಅಭಿವೃದ್ಧಿಗಳಿಗೆ ಅವಶ್ಯವಾಗಿ ಒಂದು ಏನು ಮೊದಲು ಹಣ ಬಿಡುಗಡೆ ಆಗಿದೆ ಅದನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಸದಸ್ಯರು ಕೇಳ್ತಕ್ಕಂಥ ಪ್ರಶ್ನೆ ಸೂಕ್ತವಾದದ್ದು. ಹಾಗೂ ಅವರು ಮಾಹಿತಿಯನ್ನು ಕೊಟ್ಟರು. 2022ರಲ್ಲಿ ಅಲ್ಲಿ ಲೈಟ್ ಹೌಸ್ ಬೀಚ್ ಅಭಿವೃದ್ಧಿಗಾಗಿ 500 ಲಕ್ಷ ರೂಪಾಯಿಗಳನ್ನು ಮಂಜೂರಿ ಮಾಡಿದ್ರು. ಆದರೆ ಬಜೆಟ್ ಇಲ್ಲದೇ ಅವು ಮಂಜೂರಿ ಆಗಿರ್ತಕ್ಕಂಥ ಕೆಲಸಗಳು ಭಾಳ ಇವೆ ಅಂಥೇಳಿ ಅವುಗಳನ್ನು ರದ್ದುಪಡಿಸಲಾಗಿತ್ತು. ಆದ್ದರಿಂದ ಹಣ ಬಿಡುಗಡೆ ಆಗಿಲ್ಲ. ಆದರೆ ಈಗ ನಿಮ್ಮ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ತಾಣದೊಳಗೆ ಕಾಪುವನ್ನು ನಾವು ಸಿಲೆಕ್ಟ್ ಮಾಡಿದ್ದೇವೆ. ಆ ಕಾಪು ಸಿಲೆಕ್ಟ್ ಮಾಡಿರೋದ್ರಿಂದ ನೀವು ಈ ಲೈಟ್ ಹೌಸ್ ಬೀಚನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಇಚ್ಛೆ ಪಟ್ರಿ ಅಂದ್ರೆ ಅದನ್ನೆಲ್ಲ ಸಿಲೆಕ್ಟ್ ಮಾಡೋದು. ಇಲ್ಲದೇ ಇದ್ದರೆ ಮತ್ತು ಬೇರೆ ಬೀಚನ್ನು ನೀವು ಸಜೆಸ್ಟ್ ಮಾಡಿದ್ರಿ ಅಂದರೆ ಬೇರೆ ಬೀಚನ್ನು ಸಜೆಸ್ಟ್ ಮಾಡಿರಿ. ಅದನ್ನು ಒಟ್ಟು ನಿಮ್ಮ ಕಾಪು ಜಿಲ್ಲೆ ಒಂದು ತಾಣದ ಅಡಿಯೊಳಗೆ ತೆಗೆದುಕೊಂಡಿದ್ದೇವೆ. ಅಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೈಗೊಳ್ತೀವಿ. ಇಲ್ಲ, ಕಾಪು ಬೀಚ್ ಲೈಟ್ ಹೌಸ್ ಪಕ್ಕನೇ ಬಹಳ ಅತ್ಯಂತ ಸೂಕ್ತ ಅಂತ ಭಾವಿಸ್ತೇನೆ. ಪಕ್ಕದಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆ ಇರತಕ್ಕಂಥದ್ದು ಬ್ಲೂ ಫ್ಲಾಗ್ ಬೀಚು ಬಹುಶಃ ಇಡೀ ರಾಜ್ಯದಲ್ಲಿ 2 ಇರ್ತಕ್ಕಂಥದ್ದು. ಉತ್ತರ ಕನ್ನಡದಲ್ಲಿ ಮತ್ತೊಂದು ಇಲ್ಲಿ ಕಾಪು ಕ್ಷೇತ್ರದಲ್ಲಿ ಇದೆ. ಹಾಗಾಗಿ ಎರಡಕ್ಕೂ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ. ಅಕ್ಕಪಕ್ಕದಲ್ಲೇ ಇದೆ ಸಚಿವರೇ, ಅಕ್ಕಪಕ್ಕದಲ್ಲಿದೆ. ಇಲ್ಲ, ನೀವು ಒಂದು ಆದರೆ ತಕ್ಷಣ ಬಜೆಟ್ನಲ್ಲಿ ಅದನ್ನ ಅಳವಡಿಸಿಕೊಂಡು ಮಾಡೋದಕ್ಕೆ ಸಾಧ್ಯ. 2 ಮಾಡೋದಿದ್ರೆ ಮತ್ತೆ ಮುಂದಿನ ಹಂತದೊಳಗೆ ತಗೊಳ್ಳೋಣ ಅಂತ. ಇವು 2ರಲ್ಲಿ ಯಾವುದನ್ನು ನೀವು ಸಲಹೆ ಮಾಡ್ತೀರಿ ಅಥವಾ ನೀವು ಕೂತ್ಕೊಂಡು ಮಾತಾಡೋಣ ಅಂತ. ಅಂತಾರಾಷ್ಟ್ರೀಯ ಮಟ್ಟದ್ದು ಬೀಚ್ ಇತ್ತು ಅಂದರೆ ಅದನ್ನ ಮೊದಲೇ ತಗೊಳ್ಳೋಣ, ಈ ಲೈಟ್ ಹೌಸ್ ಆಮೇಲೆ ತಗೊಳ್ಳೋಣ. ಆಗ್ಬೋದು. ಹಾಗಾದ್ರೆ ಬೀಚ್ಗೆ ತಗೊಳ್ಳೋಣ. ಕೃಷ್ಣಮೂರ್ತಿ ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವ, ಸನ್ಮಾನ್ಯ